ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಫಾದರ್ ಫ್ರಾಂಕ್ಲಿನ್ ಮಾಡುವ ಆತ್ಮೀಯ ನಮನಗಳು. ಇಂದು ಸುವಾರ್ತಾ ಪ್ರಸಾರದ ಭಾನುವಾರವನ್ನಾಗಿಯೂ ಕೂಡ ಆಚರಿಸಲಾಗುತ್ತದೆ. ಇಂದಿನ ಭಾನುವಾರ ಸಾಧಾರಣ ಕಾಲದ 29ನೆಯ ಭಾನುವಾರ, ಅಕ್ಟೋಬರ್ 20. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭುವೆ. ಈ ದಿನ ನಾವು ಮಾಡುವ ಈ ಪ್ರಾರ್ಥನೆಯನ್ನು ಆಲಿಸಿರಿ. ಆಲಿಸುವ ಸುವಾರ್ತೆಯು ನಮಗೆ ಆಶೀರ್ವಾದವಾಗಿ ಮಾರ್ಪಡಲಿ. ಸುವಾರ್ಥ ಪ್ರಸಾರದ ಭಾನುವಾರವನ್ನಾಗಿ ನಾವು ಆಚರಿಸುತ್ತಿರುವಾಗ ಸುವಾರ್ತೆಯ ಆಶೀರ್ವಾದದಿಂದ ನಮ್ಮನ್ನು ಹಾಗೂ ನಾವು ಪ್ರಾರ್ಥಿಸುವವರನ್ನೂ ತುಂಬಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಅಧ್ಯಾಯ 53, ವಾಕ್ಯಗಳು 10ರಿಂದ 11. ಸರ್ವೇಶ್ವರನ ಚಿತ್ತದಂತೆ ಜಜ್ಜರಿತನಾದ ಹಿಂಸೆ ಬಾಧೆಗಳಿಂದ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ತನ್ನ ಪ್ರಾಣವನ್ನೇ ಸಮರ್ಪಿಸಿದ. ಈ ಪರಿ ಕಾಣುವನು, ತನ್ನ ಸಿರಿ ಸಂತಾನವನ್ನು ಪಡೆಯುವವನು ಚಿರಜೀವವನು. ತಾನೇ ನೆರವೇರಿಸುವನು ಸರ್ವೇಶ್ವರನ ಸಂಕಲ್ಪವನು. ತೃಪ್ತನಾಗುವನಾತ ಕಂಡು ತನ್ನ ಪ್ರಾಣ ಯಾತನೆಯ ಫಲವನು. ಸಜ್ಜನನಾದ ಆ ನನ್ನ ದಾಸ ತರುವನು ಸನ್ಮಾರ್ಗಕ್ಕೆ ಬಹು ಜನರನು. ತಾನೇ ಹೊತ್ತುಕೊಳ್ಳುವನು ಅವರ ಅಪರಾಧಗಳ ಹೊರೆಯನು. ಕೀರ್ತನೆ 33, ಶ್ಲೋಕ. ನಮ್ಮ ಮೇಲಿರಲಿ ಪ್ರಭು ನಿನ್ನ ಛಲ ಪ್ರೀತಿ. ಸತ್ಯವಾದುದು ಆತನ ಪವಿತ್ರ ವಾಕ್ಯ. ಸತ್ಯವಾದುದು ಆತನ ಪುನೀತ ಕಾರ್ಯ. ಸತ್ಯಸಂಧನು ನ್ಯಾಯಪ್ರಿಯನು ಆತನು. ಅಚಲ ಪ್ರೀತಿಯಿಂದ ಜಗವನು ತುಂಬಿಹನು. ಪ್ರಭುವಾದರೋ ಕಟಾಕ್ಷಿಸುವನು ತನ್ನ ಗಂಜಿ ನಡೆಯುವವರನು. ಲಕ್ಷಿಸುವನು ತನ್ನ ಕೃಪೆಯನ್ನು ನಿರೀಕ್ಷಿಸುವವರನು. ತಪ್ಪಿಸುವನವನು ಪ್ರಾಣವನು ಮರಣದಿಂದ, ಉಳಿಸುವನು ಜೀವವನ್ನು ಕ್ಷಾಮಾಡಾಮಾರದಿಂದ. ಕಾದಿದೆ ಎನ್ನ ಮನ ಪ್ರಭುವಿಗಾಗಿ, ಆತನಿಹನು ಎನಗೆ ಗುರಾಣಿಯಾಗಿ. ನಮ್ಮ ಮೇಲಿರಲಿ ಪ್ರಭು ನಿನ್ನ ಛಲ ಪ್ರೀತಿ. ಕಾದಿಹೆವು ಇದೋ ನಿನ್ನ ನಂಬಿ ಭರವಸದಿ. ನಮ್ಮ ಮೇಲಿರಲಿ ಪ್ರಭು ನಿನ್ನ ಛಲ ಪ್ರೀತಿ. ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಅಧ್ಯಾಯ 4, ವಾಕ್ಯಗಳು 14ರಿಂದ 16. ಸಹೋದರರೇ, ಸ್ವರ್ಗಲೋಕಕ್ಕೆ ಏರಿ ಹೋದ ದೇವರ ಪುತ್ರನಾದ ಯೇಸುವೇ ನಮಗೆ ಶ್ರೇಷ್ಠ ಹಾಗೂ ಪ್ರಧಾನ ಯಾಜಕ ಆಗಿರುವುದರಿಂದ ನಾವು ನಿವೇದಿಸುವ ವಿಶ್ವಾಸದಲ್ಲಿ ಸದೃಢರಾಗಿರೋಣ. ಈ ಪ್ರಧಾನ ಯಾಜಕ ನಮ್ಮ ದೌರ್ಬಲ್ಯಗಳನ್ನು ಕಂಡು ಅನುಕಂಪ ತೋರದೆ ಇರುವವರಲ್ಲ. ಅವರು ನಮ್ಮಂತೆಯೇ ಇದ್ದುಕೊಂಡು ಎಲ್ಲ ವಿಷಯಗಳಲ್ಲೂ ಶೋಧನೆ ಸಂಕಟಗಳನ್ನು ಅನುಭವಿಸಿದರು, ಆದರೆ ಪಾಪವನ್ನು ಮಾತ್ರ ಮಾಡಲಿಲ್ಲ. ಆದ ಕಾರಣ ನಾವು ಸಮಯೋಚಿತ ಸಹಾಯವನ್ನು ಅವರ ಅನುಗ್ರಹದಿಂದ ಪಡೆಯಲು ಮತ್ತು ಅವರ ಕರುಣೆಯನ್ನು ಸವಿಯಲು ಧೈರ್ಯದಿಂದ ಅವರ ಕೃಪಾಸನವನ್ನು ಸಮೀಪಿಸೋಣ. ಘೋಷಣೆ. ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ನಾನೇ ಜಗಜ್ಯೋತಿ. ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ. ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ. ಅಲ್ಲೇಲುಯ್ಯ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 10, ವಾಕ್ಯಗಳು 35ರಿಂದ 45. ಜೆಬೆದಾಯನ ಮಕ್ಕಳಾದ ಯಾಕೋಬ ಮತ್ತು ಯೋವಾನ ಯೇಸುವಿನ ಬಳಿಗೆ ಬಂದು, ಗುರುವೇ, ನಮ್ಮದೊಂದು ಭಿನ್ನಹವಿದೆ, ಅದನ್ನು ನಡೆಸಿಕೊಡಬೇಕು ಎಂದು ವಿಜ್ಞಾಪಿಸಿಕೊಂಡರು. ನನ್ನಿಂದ ನಿಮಗೇನಾಗಬೇಕು ಎಂದು ಯೇಸು ಕೇಳಿದರು. ತಮ್ಮ ಮಹಿಮಾ ಸ್ಥಾನದಲ್ಲಿ ನಮ್ಮಲ್ಲಿ ಒಬ್ಬನು ತಮ್ಮ ಬಲಗಡೆಯಲ್ಲೂ ಇನ್ನೊಬ್ಬನು ಎಡಗಡೆಯಲ್ಲೂ ಆಸೀನರಾಗುವಂತೆ ಅನುಗ್ರಹಿಸಬೇಕು ಎಂದು ತಮ್ಮ ಬಯಕೆಯನ್ನು ತೋಡಿಕೊಂಡರು. ಅದಕ್ಕೆ ಯೇಸು, ನೀವು ಕೋರಿಕೊಂಡದ್ದು ಏನೆಂದು ನಿಮಗೇ ತಿಳಿಯದು. ನಾನು ಕುಡಿಯಲಿರುವ ಪಾತ್ರೆಯಿಂದ ಕುಡಿಯಲು ನಿಮ್ಮಿಂದಾದೀತೆ? ನಾನು ಪಡೆಯಲಿರುವ ಸ್ನಾನವನ್ನು ಪಡೆಯಲು ನಿಮ್ಮಿಂದಾದೀತೆ ಎಂದು ಪ್ರಶ್ನಿಸಿದರು. ಹೌದು, ಆಗುತ್ತದೆ ಎಂದು ಅವರು ಮರು ನುಡಿದರು. ಆಗ ಯೇಸು, ನಾನು ಕುಡಿಯುವ ಪಾತ್ರೆಯಿಂದ ನೀವು ಕುಡಿಯುವಿರಿ,
ನಾನು ಪಡೆಯಲಿರುವ ಸ್ನಾನವನ್ನು ನೀವೂ ಪಡೆಯುವಿರಿ. ಆದರೆ ನನ್ನ ಬಲಗಡೆಯಲ್ಲಾಗಲಿ ಎಡಗಡೆಯಲ್ಲಾಗಲಿ ಆಸೀನರಾಗುವಂತೆ ಅನುಗ್ರಹಿಸುವುದು ನನ್ನದಲ್ಲ. ಅದು ಯಾರಿಗಾಗಿ ಸಿದ್ಧ ಮಾಡಲಾಗಿದೆಯೋ ಅವರಿಗೇ ಸಿಗುವುದು ಎಂದು ನುಡಿದರು. ಉಳಿದ 10 ಮಂದಿ ಶಿಷ್ಯರು ಇದನ್ನು ಕೇಳಿದಾಗ ಯಾಕೋಬ ಯೋವಾನ್ನರ ಮೇಲೆ ಸಿಟ್ಟುಗೊಂಡರು. ಆಗ ಯೇಸು ಶಿಷ್ಯರೆಲ್ಲರನ್ನು ತಮ್ಮ ಬಳಿಗೆ ಕರೆದು, ಪ್ರಜಾಧಿಪತಿಗಳು ಎನಿಸಿಕೊಳ್ಳುವವರು ಪ್ರಜೆಗಳ ಮೇಲೆ ದರ್ಪದಿಂದ ದೊರೆತನ ಮಾಡುತ್ತಾರೆ. ಜನನಾಯಕರು ಎನಿಸಿಕೊಳ್ಳುವವರು ಜನರ ಮೇಲೆ ಅಧಿಕಾರ ಪ್ರದರ್ಶನ ಮಾಡುತ್ತಾರೆ. ಇದು ನಿಮಗೆ ಗೊತ್ತು. ಆದರೆ ನೀವು ಹಾಗಿರಬಾರದು. ನಿಮ್ಮಲ್ಲಿ ಶ್ರೇಷ್ಠನಾಗಿರಲು ಇಚ್ಛಿಸುವವನು ನಿಮ್ಮ ಸೇವಕನಾಗಿರಲಿ. ಪ್ರಥಮನಾಗಿರಲು ಆಶಿಸುವವನು ಎಲ್ಲರ ದಾಸನಾಗಿರಲಿ. ನರಪುತ್ರನೂ ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಅಲ್ಲ, ಇತರರ ಸೇವೆ ಮಾಡುವುದಕ್ಕೂ ಸರ್ವರ ಉದ್ಧಾರಕ್ಕಾಗಿ ತನ್ನ ಪ್ರಾಣವನ್ನು ಈಡಾಗಿ ಕೊಡುವುದಕ್ಕೂ ಬಂದಿದ್ದಾನೆ ಎಂದು ಬೋಧಿಸಿದರು. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಆಶೆ ಒಳ್ಳೆಯದು, ದುರಾಸೆ ಒಳ್ಳೆಯದಲ್ಲ. ಬಯಕೆಗಳು ಇರುವುದು ಸಹಜ, ಆದರೆ ಆ ಬಯಕೆಗಳು ದುರಾಶೆಗಳಾಗಬಾರ್ದು. ಮಹತ್ವಾಕಾಂಕ್ಷೆ ಇರುವುದು ಸಹಜ, ಅಥವಾ ಹೆಬ್ಬಯಕೆ ಅಂತೀವಿ, ಎಂಬಿಷನ್ ಅಂತೀವಿ. ಆದರೆ ಅದು ಸ್ವಾರ್ಥಕ್ಕಾಗಿ ಅಥವಾ ಇತರರನ್ನು ತುಳಿತಕ್ಕೊಳಗಾಗಿ ಅಂಥ ಬಯಕೆಗಳು ಅಥವಾ ಹೆಬ್ಬಯಕೆಗಳು ಇರುವುದು ಒಳ್ಳೆಯದಲ್ಲ. ಮನುಷ್ಯನಿಗೆ ಮಹತ್ವಾಕಾಂಕ್ಷೆ ಇದೆ. ಏಕೆಂದರೆ ಆಕಾಂಕ್ಷೆ ಮಹತ್ವಾಕಾಂಕ್ಷೆ. ಇವತ್ತು ನಾವು ನೋಡ್ತೀವಿ, ಇಲ್ಲಿ ಇಬ್ಬರು, ಯಾರು? ಯಾಕೋಬ ಮತ್ತು ಯೋಹಾನರು. ಅವರಲ್ಲಿದ್ದ ಹೆಬ್ಬಯಕೆ ಏನಂದ್ರೆ, ಯೇಸು ಸ್ವಾಮಿ ಮಹಿಮಾರೂಪದಲ್ಲಿ ಬರುವಾಗ ಅವರ ಎಡಗಡೆ ಯಾರು, ಬಲಗಡೆ ಯಾರು ಅಂದ್ರೆ ಅವರು ಯೋಚನೆ ಮಾಡಿದರೆ ಈ ಲೋಕದ ಹಾಗೆ, ಈಗ ಪ್ರಧಾನಮಂತ್ರಿ ಆಗೋ ಉಪ ಪ್ರಧಾನಿ ಯಾರು, ಮುಖ್ಯಮಂತ್ರಿ ಆಗುವಾಗ ಉಪಮುಖ್ಯಮಂತ್ರಿ ಯಾರು ಎಂಬ ಒಂದು ಆಸೆ ಇರುತ್ತಲ್ಲ, ಹಾಗೆ ಅವರ ಆಲೋಚನೆಗಳು ಲೋಕಮಯವಾಗಿದ್ದವು. ಯೇಸುವಿನ ಆಲೋಚನೆಗಳು ಸ್ವರ್ಗೀಯ ಆಲೋಚನೆಗಳಾಗಿದ್ದವು. ಅದನ್ನು ಅರ್ಥ ಮಾಡಿಕೊಳ್ಳಲು ಅವರಿಗೆ ಅಷ್ಟು ಸುಲಭವಾಗಿರಲಿಲ್ಲ. ಆದರೆ ಯೇಸು ಸ್ಪಷ್ಟವಾಗಿ ಹೇಳ್ತಾರೆ, ಲೋಕದ ಆಲೋಚನೆಗಳಲ್ಲ, ಸ್ವರ್ಗೀಯ ದೈವಿಕ ಆಲೋಚನೆಗಳು. ಹೇಗೆಂದರೆ, ನರಪುತ್ರನು ಬಂದಿರುವುದು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಅಲ್ಲ, ಸೇವೆ ಮಾಡುವುದಕ್ಕಾಗಿ. ಸೇವೆ ಮಾಡುವಾಗ ಅದರಲ್ಲಿ ತ್ಯಾಗ ಮತ್ತು ಸಹನೆ ಬಹಳ ಮುಖ್ಯವಾದುದು. ಯೇಸು ಸ್ವಾಮಿ ಅವರಿಗೆ ಕೇಳ್ತಾರೆ, ನೀವು ತ್ಯಾಗಕ್ಕೆ ಸಿದ್ಧರಾಗಿದ್ದೀರಾ? ಅವರಿಗೆ ಅಂದು ಅರಿವಾಗಿರಲಿಲ್ಲ. ಅವರು ಹೌದು ಅಂತ ಹೇಳಿದ್ರು. ಆದರೆ ಗೆತ್ಸೆಮನಿ ತೋಪಿನಲ್ಲಿ ಯಾವ ತ್ಯಾಗಕ್ಕೂ ಸಿದ್ಧವಿರದೆ ಈ ಮೂವರು, ಪೇತ್ರ, ಯಾಕೋಬ, ಯೋವಾನ ಮಲಗಿದ್ರು. ಯೇಸು ಪ್ರಾರ್ಥಿಸುವಾಗ, ಯಾತನೆಯನ್ನು ಅನುಭವಿಸುವಾಗ, ಅಥವಾ ಯೇಸುವಿನ ಎಲ್ಲಾ ಸುವಾರ್ತೆಯಲ್ಲಿ ಯೇಸು ಪಕ್ಕದಲ್ಲೇ ಇವರನ್ನು ಇರಿಸಿಕೊಳ್ತಿದ್ರು, ಮೂವರನ್ನು, ಪೇತ್ರ, ಯಾಕೋಬ, ಯೋವಾನ. ಅದಕ್ಕಿಂತ ದೊಡ್ಡ ಭಾಗ್ಯ ಏನು ಬೇಕು? ಆದರೆ ಅವರು ಅದನ್ನು ಗ್ರಹಿಸಿಕೊಳ್ಳಲಿಲ್ಲ. ಇವತ್ತು ಕೂಡ ಸ್ನಾನ ದೀಕ್ಷೆ ಎಂಬ ದೀಕ್ಷೆ ನಮಗೆಲ್ಲರಿಗೆ ಸಿಕ್ಕಿದೆ. ಆದ್ದರಿಂದ ನಮಗೆ ಬೇರೆ ದೀಕ್ಷಾ ತೈಲದಿಂದ ನಾವು ಆಶೀರ್ವದಿಸಲ್ಪಟ್ಟಿದ್ದೀವಿ, ಅಭಿಷೇಕಿಸಲ್ಪಟ್ಟಿದ್ದೀವಿ. ನಾವು ಬೇರೆ ಯಾವ ಮಹತ್ವಾಕಾಂಕ್ಷೆ ನಮ್ಮಲ್ಲಿ ಇರಬಾರ್ದು. ನಮ್ಮಲ್ಲಿ ಇರಬೇಕು ಸರಳತೆ, ದೀನತೆ ಮತ್ತು ಪ್ರಾಮಾಣಿಕತೆ. ಅದೇ ನಮ್ಮ ಆಧ್ಯಾತ್ಮಿಕತೆ. ನಾವು ನೋಡ್ತೀವಿ ಈ ಯೇಸುವಿನ ಜೀವನ ಹೇಗಿತ್ತು ಎಂಬುದಾಗಿ ಯೆಶಾಯ ನಮಗೆ ಹೇಳ್ಬಿಡ್ತಾನೆ. ಆ ಯೇಸು ಸ್ವಾಮಿ ಹೇಳ್ತಾರೆ, ನಿಮಗೆ ಆ ಆಶೀರ್ವಾದ ಸಿಗುವುದು ಹೇಗೆ? ನಮ್ಗೆ ಗೊತ್ತು, ಅವರಿಗೆ ಆಶೀರ್ವಾದ ಸಿಕ್ತು. 12 ಮಂದಿ ಕುಲದವರು, 12 ಮಂದಿ ಪ್ರೇಷಿತರು, ಅವರ ಪಕ್ಕದಲ್ಲಿ ಎಲ್ಲರೂ ಇದ್ದಾರೆ ಈಗ. ಆದರೆ ಇವರ ಮನೋಭಾವ ಮಾತ್ರ ಸರಿ ಇರಲಿಲ್ಲ. ನೋಡಿ, ಈ ತರ 11 ಮಂದಿಯನ್ನು 10 ಮಂದಿಯನ್ನು ಪಕ್ಕಕ್ಕೆ ತಳ್ಳಿ ನಮಗಿಬ್ಬರಿಗೆ ಬೇಕು ಇಲ್ಲ, ಎಲ್ಲರೂ ಸರಿ ಸಮಾನರಾಗಿ ನಾವು ಸಾಗಬೇಕು. ಸಿನಡ್, ನಿಮ್ಗೆ ಗೊತ್ತು, ಸಿನಡ್ ಅಂದರೆ ಜೊತೆಯಾಗಿ ಸಾಗುವುದು. ಅಲ್ಲಿ ಶ್ರೇಷ್ಠರು, ಕಿರಿಯರು, ಹಿರಿಯರು ಎಲ್ಲರೂ ಜೊತೆಯಾಗಿ, ಯಾರೊಂದಿಗೆ?
ಯೇಸು ಸ್ವಾಮಿ ಪವಿತ್ರ ಸಭೆಯೊಂದಿಗೆ ನಾವು ಸಾಗಬೇಕು. ಅಲ್ಲಿ ಹೈರಾರ್ಕಿ ಇರುತ್ತೆ, ಆದರೆ ಅದನ್ನು ದುರುಪಯೋಗ ಪಡಿಸಬಾರ್ದು, ಸೇವೆಗಾಗಿ ಬಳಸಬೇಕು ಎಂಬ ಸಂದೇಶ ಇವತ್ತು ನಮಗೆ ಈ ವಾಚನಗಳು ಕೊಡ್ತವೆ. ಸಿನ್ನಡ್ ಸಭೆಯಲ್ಲೂ ನಾವು ಡಿಸ್ಕಸ್ ಮಾಡಿದ್ದೀವಿ. ಯೇಸು ಸ್ವಾಮಿ ಅವರ ಕುರಿತು ಮೊದಲ ವಾಚನದಲ್ಲಿ ಯೆಶಾಯ ಬರೆದು ಹೇಳ್ತಾ ಇದ್ದಾನೆ, ಸರ್ವೇಶ್ವರನ ಚಿತ್ತದಂತೆ ಜರ್ಜರಿತನಾದ ಹಿಂಸೆ ಬಾಧೆಗಳಿಂದ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ತನ್ನ ಪ್ರಾಣವನ್ನೇ ಸಮರ್ಪಿಸಿದ. ಈ ಪರಿ ಕಾಣುವನು, ತನ್ನ ಸಿರಿ ಸಂತಾನವನ್ನು ಪಡೆಯುವನು, ಚಿರಜೀವವನು ತಾನೇ ನೆರವೇರಿಸುವನು ಸರ್ವೇಶ್ವರನ ಸಂಕಲ್ಪವನು. ಯೇಸು ಸ್ವಾಮಿ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವ ಅಂತ ಹೇಳಿದ್ರು. ನಿಮ್ಮ ಚಿತ್ತದಂತಾಗಲಿ ಅಂದ್ರು. ತೃಪ್ತನಾಗುವ ನಾಥ ಕಂಡು ತನ್ನ ಪ್ರಾಣ ಯಾತನೆಯ ಫಲವನು. ಸಜ್ಜನನಾದ ಆ ನನ್ನ ದಾಸ ತರುವನು ಸನ್ಮಾರ್ಗಕ್ಕೆ ಬಹು ಜನರನು. ಯೇಸುವಿನ ಮೂಲಕ ಅನೇಕರು ದೇವರೆಡೆಗೆ ಬರುವರು. ತಾನೇ ಹೊತ್ತುಕೊಳ್ಳುವನು ಅವರ ಅಪರಾಧಗಳ ಹೊರೆಯನು. ನೋಡಿ, ಯೇಸು ಸ್ವಾಮಿ ನಮ್ಮೆಲ್ಲರ ಅಪರಾಧಗಳ ಹೊರೆಯನ್ನು ಹೊತ್ತು ನಮಗೆ ಬಿಡುಗಡೆ ಕೊಟ್ಟರು. ತ್ಯಾಗ, ಬಲಿದಾನ ಇದಾಗಿದೆ. ಇಂಥ ಒಂದು ಚಾಲೆಂಜ್, ಪಂಥಾಹ್ವಾನ ಯೇಸು ಶಿಷ್ಯರಿಗೂ ಕೊಡ್ತಾರೆ. ನೀವು ಸಿದ್ಧರಿದ್ದೀರಾ? ಖಂಡಿತವಾಗಿ ಅವರು ಹೌದೇ ಹೇಳ್ತಾರೆ. ಆವಾಗ ಅವರಿಗೆ ಅರ್ಥ ಆಗೋಲ್ಲ. ಆದರೆ ತದನಂತರ ಈ ಯಾಕೋಬನೂ ಕೂಡ ಯೇಸುಗಾಗಿ ತನ್ನ ಪ್ರಾಣಾರ್ಪಣೆ ಮಾಡ್ತಾನೆ. ಉಳಿದ 11 ಮಂದಿಯಲ್ಲಿ ಒಬ್ಬ ತನ್ನ ಜೀವವನ್ನು ಕಳ್ಕೊಳ್ತಾನೆ. ಉಳಿದವರೆಲ್ಲರೂ ಪ್ರಾಣಾರ್ಪಣೆ ಯೇಸುವಿಗಾಗಿ ಮಾಡ್ತಾರೆ. ಅದರಲ್ಲೂ ಯೋಹಾನು ಕೂಡ ತನ್ನದೇ ಆದ ರೀತಿಯಲ್ಲಿ ತ್ಯಾಗ, ಬಲಿದಾನಗಳಿಂದ ತನ್ನನ್ನೇ ದೇವರಿಗೆ ಸಮರ್ಪಿಸುವುದನ್ನು ನಾವು ಇತಿಹಾಸದಲ್ಲಿ ಓದ್ತೀವಿ. ಇಲ್ಲಿನ ಶ್ಲೋಕದಲ್ಲಿ ನಮ್ಮ ಮೇಲಿರಲಿ ಪ್ರಭು ನಿನ್ನ ಅಚಲ ಪ್ರೀತಿ. ಯಾಕಂದರೆ ನಿನ್ನ ಪ್ರೀತಿಯಿಂದ ನಾವು ಬೆಳಗ್ತಾ ಇದ್ದೀವಿ, ಬಾಳ್ತಾ ಇದ್ದೀವಿ. ಏಕೆ ನೀವು ನಮ್ಮ ಜೊತೆಗಿರುವಾಗ ನಮಗೆ ಯಾವ ಸಂಕಟವೂ ಇಲ್ಲ, ಭಯವೂ ಇಲ್ಲ. ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ನಾವು ಧೈರ್ಯದಿಂದ ದೇವರ ಆ ಕೃಪಾಸನವನ್ನು ಸಮೀಪಿಸೋಣ. ಇವತ್ತು ನಮ್ಮ ಯಾವ ಯೋಗ್ಯತೆಯಿಂದ ಆ ಕೃಪಾಸನದಡೆ ನಾವು ಹೋಗ್ತಾ ಇಲ್ಲ, ಸಂರಕ್ಷಣೆಡೆ ಹೋಗ್ತಾ ಇಲ್ಲ. ದೇವರ ಪ್ರೀತಿಯಿಂದ, ದೇವರ ಕೃಪೆಯಿಂದ ಮತ್ತು ನಮಗೆ ಕೊಟ್ಟ ಸಂಸ್ಕಾರಗಳ ಮೂಲಕ ನಾವು ದೇವರೆಡೆಗೆ ಸಾಗ್ತಾ ಇದ್ದೀವಿ. ನೋಡಿ, ನಮಗೆ ಭರವಸೆ ಇದೆ. ನಾವು ಯಾರು ನಿರಾಶರಾಗಬಾರದು. ಮತ್ತು ಈ ಲೌಕಿಕ ಯೋಚನೆಯಲ್ಲಿ ಅಥವಾ ಈ ಮಹತ್ವಾಕಾಂಕ್ಷೆಗಳಲ್ಲಿ ನಾವು ಬಲಿಯಾಗಬಾರದು. ಬದಲಾಗಿ ದೀನರಾಗಿ ಒಬ್ಬರಿಗೊಬ್ಬರು ಸೇವೆ ಮಾಡಬೇಕು. ನಮ್ಮ ಮನೋಭಾವ ಕ್ರಿಸ್ತನ ಮನೋಭಾವವಾಗಿರಬೇಕು. ಕ್ರಿಸ್ತನ ಮನೋಭಾವ ಆಗಬೇಕಾದ್ರೆ ನಾವು ಕ್ರಿಸ್ತಂಬರರಾಗಬೇಕು. ಕ್ರಿಸ್ತನನ್ನು ಧರಿಸಿಕೊಳ್ಬೇಕು. ಅದೇ ಸಂತ ಪೌಲ ಹೇಳ್ತಾರೆ, ಕ್ರಿಸ್ತನ ಪ್ರಾಮಾಣಿಕತೆ, ಕ್ರಿಸ್ತನ ಆಧ್ಯಾತ್ಮಿಕತೆ, ಕ್ರಿಸ್ತನ ಸರಳತೆ, ದೀನತೆ, ಕ್ರಿಸ್ತನಲ್ಲಿರುವ ಆ ಮೌಲ್ಯಗಳು ನಮ್ಮದಾಗಬೇಕು. ನಮ್ಮ ಬದುಕಿಗೆ ಪ್ರೇರಣೆಯಾಗಬೇಕು. ಸ್ವರ್ಗಕ್ಕೆ ಏರಿ ಹೋದ ದೇವರ ಪುತ್ರನಾದ ಯೇಸುವೆ ನಮಗೆ ಶ್ರೇಷ್ಠ ಮತ್ತು ಪ್ರಧಾನ ಯಾಜಕ ಆಗಿರುವುದರಿಂದ ನಾವು ನಿವೇದಿಸುವ ವಿಶ್ವಾಸದಲ್ಲಿ ಸದೃಢರಾಗಿರೋಣ. ನೋಡಿ, ಯೇಸು ನಮಗೆ ಮೂಲ. ದ ಮಿಷನ್ ಆಫ್ ಗಾಡ್, ದ ಮಿಷನ್ ಆಫ್ ಜೀಸಸ್ ದಟ್ ವಿ ಆರ್ coordinating and cooperating. Mission is not ours. ಈ ಪ್ರೇಷಿತ ಕಾರ್ಯ ನಮ್ದಲ್ಲ, ದೇವರದು. ನಮ್ಮ ಮೂಲಕ ದೇವರು, ನಮ್ಮ ವಿಶ್ವಾಸದ ಮೂಲಕ, ನಮ್ಮ ಸಮರ್ಪಣೆಯ ಮೂಲಕ ದೇವರು ಅದನ್ನು ಪರಿಪೂರ್ಣಗೊಳಿಸ್ತಾರೆ. ಅದಕ್ಕಾಗಿ ನಾವು ದೇವರ ಜೊತೆಗೆ ಬಾಳಬೇಕು, ಪ್ರಭುವಿನೊಡನೆ ನಾವು ಸಾಗಬೇಕು. ಈ ಪ್ರಧಾನ ಯಾಜಕ ನಮ್ಮ ದೌರ್ಬಲ್ಯಗಳನ್ನು ಕಂಡು ಅನುಕಂಪ ತೋರದಿರುವವನಲ್ಲ. ಹೌದು, ನಮ್ಮಲ್ಲಿ ಎಲ್ಲರೂ ದೌರ್ಬಲ್ಯಗಳಿವೆ. ಯಾರು ಸಂತರಲ್ಲ, ಸಂತರಾಗುವ ಹಾದಿಯಲ್ಲಿದ್ದೀವಿ. ಆದ್ದರಿಂದ ನಾವು ನಮ್ಮೆಲ್ಲ ದೌರ್ಬಲ್ಯಗಳನ್ನು ಅವರಿಗೆ ಸಮರ್ಪಿಸೋಣ. ಅವರು ನಮ್ಮಂತೆ ಇದ್ದುಕೊಂಡು ಎಲ್ಲ ವಿಷಯಗಳಲ್ಲಿ ಶೋಧನೆ, ಸಂಕಟಗಳನ್ನು ಅನುಭವಿಸಿದರು. ಆದರೆ ಪಾಪ ಮಾತ್ರ ಮಾಡಲಿಲ್ಲ. ಯೇಸು ಪಾಪ ಮಾಡಲಿಲ್ಲ. ಅದಕ್ಕಾಗಿ ಆ ಪರಿಶುದ್ಧ ಯೇಸು ನಮ್ಮನ್ನು ಶುದ್ಧರಾಗಲು ಶಕ್ತರು. ಆದ ಕಾರಣ ನಾವು ಸಮಯೋಚಿತ ಸಹಾಯವನ್ನು ಅವರ ಅನುಗ್ರಹದಿಂದ ಪಡೆಯಲು ಮತ್ತು ಅವರ ಕರುಣೆಯನ್ನು ಸವಿಯಲು ಧೈರ್ಯದಿಂದ ಅವರ ಕೃಪಾಸನವನ್ನು ಸಮೀಪಿಸೋಣ. ಕೃಪೆಯ ಆಸನ, ಪ್ರಭು ಯೇಸು ಕೃಪೆಯ ಆಸನ, ಸುವಾರ್ತೆ ಕೃಪೆಯ ಆಸನ, ದೇವರ ವಾಕ್ಯ ಕೃಪೆಯ ಆಸನ, ಸಂಸ್ಕಾರಗಳು ಕೃಪೆಯ ಆಸನ, ಆಜ್ಞೆಗಳು ಕೃಪೆಯ ಆಸನ. ಆದ್ದರಿಂದ ನಮ್ಮ ಸಂಕುಚಿತ ಮನೋಭಾವವನ್ನು ಬಿಟ್ಟು, ಸ್ವಾರ್ಥ ಮನೋಭಾವವನ್ನು ಬಿಟ್ಟು, ನಾವು ತ್ಯಾಗ ಬಲಿದಾನದ ಮೂಲಕ, ಸಮರ್ಪಣೆಯ ಮೂಲಕ
ವಿಧೇಯತೆಯ ಮೂಲಕ, ಸರಳತೆಯ ಮೂಲಕ, ದೀನತೆಯ ಮೂಲಕ ದೇವರ ಕೃಪಾಸನವನ್ನು ನಾವು ಸಮೀಪಿಸಬೇಕು. ನಮ್ಮ ಬಲಹೀನತೆಗಳನ್ನು ಒಪ್ಪಿಕೊಳ್ಳೋಣ. ಕೊನೆಗೆ ಯೇಸು ಸ್ವಾಮಿ ಈ ಶಿಷ್ಯರನ್ನು ಕರೆದು ಬಹಳ ಒಂದು ಒಳ್ಳೆಯ ಸಂದೇಶ ಕೊಡ್ತಾರೆ. ಈ 10 ಮಂದಿ ಶಿಷ್ಯರು ಇದನ್ನು ಕೇಳಿದಾಗ ಯಾಕೋಬ ಯೋವನರ ಮೇಲೆ ಸಿಟ್ಟುಕೊಂಡರು. ಅಂದರೆ ಜಲಸ್ ಬಂತು, ಅವರಿಗೆ ಮತ್ಸರ ಬಂತು. ಯಾಕೆ ಹೀಗೆ ಮಾಡಿದ್ರು ಅವರು ಅಂತೇಳಿ, ಅಥವಾ ಇನ್ನಿತರಿಗೆ ಆಸೆ ಇದ್ದಿರಬೇಕು. ಆಗ ಯೇಸು ಶಿಷ್ಯರೆಲ್ಲರನ್ನು ತಮ್ಮ ಬಳಿಗೆ ಕರೆದು, ನೋಡಿ, ಯೇಸುವಿನ ಆಡಳಿತ ಮತ್ತು ಈ ಲೋಕದ ಆಡಳಿತದ ಕುರಿತು ಸ್ಪಷ್ಟವಾಗಿ ಹೇಳ್ತಾರೆ. ಇವತ್ತು ನಮಗೂ ಕೂಡ, ನಮ್ಮ ಗಮನಕ್ಕೆ, ನಾವಿವತ್ತು ಲೋಕದಲ್ಲಿದ್ದೀವಿ. ಲೋಕದಲ್ಲಿರುವಾಗ ಲೋಕದ ಆಡಳಿತ ನಾವು ನೋಡಿ, ನಮ್ಮಲ್ಲೂ ಕೂಡ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲೂ ರಾಜಕೀಯ ಆಡಳಿತ ಬರಬಾರ್ದು, ರಾಜಕೀಯತೆ ಇರಬಾರ್ದು. ಆವಾಗ ನಾವು ಯಶಸ್ಸಾಗೋಲ್ಲ. ಅಂದರೆ ಇನ್ನೊಬ್ಬರನ್ನು ಕೆಳಗೆ ಹಾಕೋದು, ಇನ್ನೊಬ್ಬರ ಹೆಸರು ಹಾಳು ಮಾಡೋದು, ಇನ್ನೊಬ್ಬರ ಬಗ್ಗೆ ಮಾತನಾಡೋದು, ಇನ್ನೊಬ್ಬರಿಗೆ ಅಲ್ಲ ಸಲ್ಲದ ಮೂಕ ಪತ್ರಗಳನ್ನು ಬರೆಯುವುದು, ಇದು ಯೇಸುವಿನ ರಾಜ್ಯ ಅಲ್ಲ, ಇದು ಸೈತಾನನ ರಾಜ್ಯ. ಅದಕ್ಕಾಗಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ, ಪ್ರಜಾಧಿಪತಿಗಳು ಎನಿಸುವವರು ಪ್ರಜೆಗಳ ಮೇಲೆ ದರ್ಪದಿಂದ ದೊರೆತನ ಮಾಡ್ತಾರೆ. ನೋಡಿ, ಪ್ರಜಾಧಿಪತಿಗಳು. ಆದರೆ ಮತ್ತು ಜನನಾಯಕರು ಏನು ಮಾಡ್ತಾರೆ? ಅವರು ಅಧಿಕಾರ ಪ್ರದರ್ಶನ ಮಾಡ್ತಾರೆ ಜನರ ಮೇಲೆ. ನಾವಿಲ್ಲಿ ದರ್ಪದಿಂದ ಆಡಳಿತ ಮಾಡಲು ಅಲ್ಲ, ಅಥವಾ ದರ್ಪದಿಂದ ಅಧಿಕಾರ ಪ್ರದರ್ಶನ ಮಾಡಲು ಅಲ್ಲ. ಲೋಕದ ನಾಯಕತ್ವ ನಮ್ಮ ನಾಯಕತ್ವ ಅಲ್ಲ. ವಿ ಆರ್ ನಾಟ್ ಪಾಲಿಟಿಕಲ್ ಲೀಡರ್ಸ್, ವಿ ಆರ್ ಸ್ಪಿರಿಚುವಲ್ ಲೀಡರ್ಸ್, ಎವ್ರಿ ಒನ್. ನಾವೆಲ್ಲರೂ ಆಧ್ಯಾತ್ಮಿಕ ಇರಬಹುದು, ಸ್ನಾನ ದೀಕ್ಷೆ ಪಡೆದ ವ್ಯಕ್ತಿಯಿಂದ ಹಿಡಿದು ಕೊನೆಯವರೆಗೂ ಇರಬಹುದು, ಜಗದ್ಗುರುಗಳವರೆಗೂ ನಾವೆಲ್ಲರೂ ಸೇವೆ ಮಾಡಲು ಆಯ್ಕೆಯಾದವರು. ನರಪುತ್ರನು ಬಂದಿರುವುದು ಸೇವೆ ಮಾಡಿಸಿಕೊಳ್ಳಲು ಅಲ್ಲ, ಸೇವೆ ಮಾಡಿಸಿಕೊಳ್ಳಲು ಅಲ್ಲ, ಸೇವೆ ಮಾಡಲು. ಅದರಿಂದ ನಿಮ್ಮಲ್ಲಿ ಶ್ರೇಷ್ಠನಾಗಿರಲು ಇಚ್ಛಿಸುವವನು ಸೇವಕನಾಗಿರಲಿ, ಪ್ರಥಮನಾಗಿ ಇರಲು ಆಶಿಸುವವನು ದಾಸನಾಗಿರ. ಅರ್ಥ ಏನು? ತನ್ನನ್ನೇ ತಾನೇ ತಗ್ಗಿಸಿಕೊಳ್ಳಲಿ, ದೊಡ್ಡತನ ಮಾತನಾಡ್ತಿರಲಿ. ನೋಡಿ, ಇದು ದೇವರ ಆಶೀರ್ವಾದ. ಆಮೇಲೆ ಅವ್ರು ಹೇಳ್ತಾರೆ, ನಿಮಗೆ ಉದಾಹರಣೆ, ಎಕ್ಸಾಂಪಲ್ ಫಾರ್ ಯು, ನಿಮಗೆ ಉದಾಹರಣೆ ಯೇಸು. ನರಪುತ್ರನು ಬಂದುದು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಅಲ್ಲ, ಇತರರ ಸೇವೆ ಮಾಡುವುದಕ್ಕೂ ಸರ್ವರ ಉದ್ಧಾರಕ್ಕಾಗಿ ತನ್ನ ಪ್ರಾಣವನ್ನು ಈಡಾಗಿ ಕೊಡುವುದಕ್ಕೂ. ನೋಡಿ, ಸೇವೆ ಮಾಡುವುದಕ್ಕೂ ಇತರರ ಉದ್ಧಾರಕ್ಕಾಗಿ ಪ್ರಾಣವನ್ನು ಕೊಡುವುದಕ್ಕಾಗಿ. ಇದು ತ್ಯಾಗ, ಇದು ಬಲಿದಾನ. ಆದ್ದರಿಂದ ನಾವು ನೋಡ್ತೀವಿ, ಒಂದು ಮೇಣದ ಬತ್ತಿ ಉರಿದು 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 ಇತರರಿಗೆ ಬೆಳಕನ್ನು ಕೊಡುತ್ತೆ. ಅದೊಂದು ಆಶೀರ್ವಾದ. ಅದು ನಮ್ಮ ಜೀವನ ಆಗಿರ್ಬೇಕೇ ವಿನಃ ಈ ಲೋಕದ ಆಗು ಹೋಗುಗಳಿಗೆ ಮಾರು ಹೋಗಿ ಅದನ್ನು ನಾವು ಧರ್ಮಸಭೆಯೊಳಗಡೆ, ಧರ್ಮಕೇಂದ್ರದೊಳಗಡೆ ಅಥವಾ ನಮ್ಮ ಸುವಾರ್ತೆ ಒಳಗಡೆ ತಂದರೆ ನಾವು ಖಂಡಿತ ಆಶೀರ್ವಾದ ಹೊಂದುವುದಿಲ್ಲ, ಅನುಗ್ರಹಗಳನ್ನು ಪಡೆಯುವುದಿಲ್ಲ. ಆತ್ಮೀಯರೇ, ಈ ದಿನ ಈ ಒಂದು ಸಂದೇಶ ಯಾಕೋಬ ಮತ್ತು ಯೋವಾನರು ಬೇರೆ ಯಾರು ಅಲ್ಲ, ನಾನು ನೀವಾಗಿದ್ದೀವಿ. ನಮಗೆ ಶ್ರೇಷ್ಠವಾದ ಗೌರವ ದೇವರು ಕೊಟ್ಟಿದ್ದಾರೆ. ಈ ಸ್ನಾನ ದೀಕ್ಷೆಯ ಮೂಲಕ ನಾವು ಅವರ ಪ್ರಜೆಗಳಾಗಿದ್ದೀವಿ, ದೇವರ ಮಕ್ಕಳಾಗಿದ್ದೀವಿ. ಇದಕ್ಕಿಂತ ಶ್ರೇಷ್ಠ ಭಾಗ್ಯ ನನಗೂ ನಿಮಗೂ ಏನು ಬೇಕು? ಅದರಿಂದ ಇವತ್ತು ನಾವು ಪ್ರತಿಯೊಬ್ಬರು ಸುವಾರ್ತೆಗಾಗಿ ಪ್ರಾರ್ಥಿಸೋಣ. ಸುವಾರ್ತೆ ಸಾರುವುದು ಪ್ರತಿಯೊಬ್ಬರ ಕರ್ತವ್ಯ, ಸುವಾರ್ತೆಗೆ ಸಾಕ್ಷಿಯಾಗುವುದು ಪ್ರತಿಯೊಬ್ಬರ ಕರ್ತವ್ಯ. ನಮ್ಮ ಧರ್ಮ ಕೇಂದ್ರಗಳಲ್ಲಿ ವಿವಿಧ ಹಂತಗಳಲ್ಲಿ ಅನೇಕ ಆಯೋಗಗಳ ಮೂಲಕ ನಾವು ಸುವಾರ್ತೆಯನ್ನು ಸಾರಲು ನಮಗೆ ಅವಕಾಶ ಇದೆ. ಸುವಾರ್ಥ ಇಂಥ ಸ್ಥಳಗಳಲ್ಲಿ ನಮ್ಮ ನಾಯಕತ್ವವನ್ನು ರೂಪಿಸಿ ತೋರಿಸುವುದಕ್ಕೂ ಅವಕಾಶ ಇದೆ. ಆದರೆ ಈ ನಾಯಕತ್ವ ಲೌಕಿಕ ನಾಯಕತ್ವ ತರ ಅಲ್ಲ, ಆಧ್ಯಾತ್ಮಿಕ ಸೇವೆಗಾಗಿ ನಾಯಕತ್ವ. ಅದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಸುವಾರ್ಥ ಪ್ರಸಾರಕ್ಕಾಗಿ ನಾವು ಪ್ರಾರ್ಥಿಸುವಾಗ ನಮ್ಮ ಧರ್ಮ ಕೇಂದ್ರಗಳಲ್ಲಿ ಅನೇಕ ರೀತಿಯಲ್ಲಿ ನಾವು ಇದಕ್ಕೆ ಸಹಾಯ ಮಾಡಲು ಅನೇಕ ಭಾನುವಾರಗಳಿಂದ ಸಿದ್ಧತೆ ಮಾಡಿ ಕೈಲಾದ ಸಹಾಯವನ್ನು ನಾವು ಮಾಡ್ತೀವಿ. ಕಾರಣ ಇಷ್ಟೇ, ಇನ್ನೂ ಅನೇಕ ರಾಷ್ಟ್ರಗಳಲ್ಲೂ ಕೂಡ ಕಷ್ಟದ ಆದಿಯಲ್ಲಿರುವವರು ಇರಬಹುದು. ಸ್ವಾರ್ಥ ಪ್ರಸಾರ ಭಾನುವಾರ ವಿಶ್ವಸಭೆಗಾಗಿ ನಾವು ಮಾಡುವ ಒಂದು ವಿಶೇಷ ತ್ಯಾಗ ಮತ್ತು ನಮ್ಮ ಒಂದು ಬಲಿದಾನ ಅಂದ್ರೂ ತಪ್ಪಾಗಲಾರದು. ಹಾಗೆಯೇ ಕಮ್ಯೂನಿ ಅಂತ ಇದೆ, ಕಮ್ಯೂನಿಯೋ ಭಾನುವಾರ ಅಂತ ಇದೆ. ಅದು ನಮ್ಮ ಭಾರತ ದೇಶದಲ್ಲಿರುವ ಸ್ವಾರ್ಥ ಸೇವೆಗಾಗಿ ನಾವು ಮಾಡುವ ತ್ಯಾಗವಾಗಿದೆ. ಅದರಿಂದ ಸ್ವಾರ್ಥ ಪ್ರಸಾರ ಭಾನುವಾರವು, ಕಮ್ಯೂನಿಯೋ ಭಾನುವಾರವು ಎರಡನ್ನೂ ನಾವು ಬಹಳ ಮುತುವರ್ಜಿಯಿಂದ ಇದಕ್ಕಾಗಿ ಶ್ರಮಿಸೋಣ ಮತ್ತು ಧರ್ಮಸಭೆಯನ್ನು ನಾವು ಯೇಸು ಕ್ರಿಸ್ತರ ಸಹಾಯದೊಂದಿಗೆ, ಅವರ ಆಶೀರ್ವಾದದೊಂದಿಗೆ ಬಲಪಡಿಸೋಣ ಮತ್ತು ನಾವು ಕೂಡ ಸಾಕ್ಷಿಗಳಾಗೋಣ.
ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭು. ಈ ದಿನ ಆಲಿಸಿದ ಸುವಾರ್ತೆ ನಮಗೆ ಆಶೀರ್ವಾದವಾಗಿ ಮಾರ್ಪಡಲಿ. ನಮ್ಮಲ್ಲಿರುವ ಬಲಹೀನತೆಗಳನ್ನು ತೊಡಗಿ ಹಾಕಿ ನಮ್ಮನ್ನು ಅಭಿಷೇಕಿಸಲಿ. ನಿಮ್ಮ ಕೃಪೆಯಲ್ಲಿ ನಮ್ಮನ್ನು ಆಶೀರ್ವದಿಸಲಿ. ಈ ದಿನ ಸ್ವಾರ್ಥ ಪ್ರಸಾರ ಭಾನುವಾರ ಆಚರಿಸುತ್ತಿರುವ ವಿಶ್ವ ಸಭೆಯನ್ನು ನಮ್ಮ ಜಗದ್ಗುರುಗಳು, ಕಾರ್ಡಿನಲ್ಗಳು, ಆರ್ಚ್ ಬಿಷಪ್, ಬಿಷಪ್, ಆಕ್ಸಿಲರಿ ಬಿಷಪ್ಸ್ ಹಾಗೂ ಜನರಲ್ಗಳು, ಪ್ರೊವಿನ್ಷಿಯಲ್ಗಳು, ಸುಪೀರಿಯರ್ಗಳು, ಯಾಜಕರು, ಧರ್ಮ ಭಗಿನಿಯರು, ವಿಶೇಷವಾಗಿ ಎಲ್ಲ ಸ್ವಾರ್ಥೆಯಲ್ಲಿ ಇರುವ ಅಥವಾ ಧ್ಯಾನವನ್ನು ಬೋಧಿಸುತ್ತಿರುವವರು, ಕ್ಯಾರೀಸ್ ಇಂಟರ್ನ್ಯಾಷನಲ್, ನ್ಯಾಷನಲ್, ರಾಜ್ಯ ಮಟ್ಟ ಹಾಗೂ ಡಯಾಸಿಸ್ ಹಂತದಲ್ಲಿ ಅಭಿಷೇಕಗೊಳ್ಳಲಿ. ಎಲ್ಲ ಧ್ಯಾನ ಮಂದಿರ, ಧ್ಯಾನ ಕೇಂದ್ರಗಳು, ಸ್ವಾರ್ಥ ಪ್ರಸಾರ ತಾಣಗಳು, ಬಸಿಲಿಕಗಳು, ಪುಣ್ಯಕ್ಷೇತ್ರಗಳು, ಧರ್ಮ ಕೇಂದ್ರಗಳು ಅಭಿಷೇಕಗೊಳ್ಳಲಿ. ನಮ್ಮ ರಂಗಮನಗಳು ನವೀಕರಣಗೊಳಿಸಿ ಈ ಸ್ವಾರ್ಥೆಯ ಮೂಲಕ ನಾವು ಹೆಚ್ಚು ಸಾಕ್ಷಿಯಾಗುವಂತೆ, ಪರಸ್ಪರ ಸಹೋದರತ್ವ, ಭ್ರಾತೃತ್ವದಲ್ಲಿ ನಮ್ಮ ಈ ಒಂದು ಸಮೂಹವನ್ನು ಕಟ್ಟುವಂತೆ, ಇತರರೊಡನೆ ನಾವು ಕೂಡ ಸಾಕ್ಷಿಯಾಗುವಂತೆ ನಮ್ಮನ್ನು ಅಭಿಷೇಕಿಸಿರಿ. ಎಲ್ಲ ಕೀಡುಗಳಿಂದ, ರೋಗಗಳಿಂದ, ಬಾಧೆಗಳಿಂದ, ನಿರಾಶೆಗಳಿಂದ, ಚಿಂತೆಗಳಿಂದ ನಮ್ಮನ್ನು ಕಾದು ರಕ್ಷಿಸಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ತಂದೆಯೇ, ಆಮೆನ್. ಯೇಸು ನಾಮದಲ್ಲಿ ನಿಮಗೆ ಜಯ, ಯೇಸು ವಾಕ್ಯದಲ್ಲಿ ಬಿಡುಗಡೆ, ಯೇಸು ರಕ್ತದಲ್ಲಿ ಸಂರಕ್ಷಣೆ ಘೋಷಿಸಿ ಪ್ರಾರ್ಥಿಸುತ್ತೇನೆ. ಸರ್ವಶಕ್ತ ಕರುಣಾಳು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ, ಆಮೆನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಸಾಧ್ಯವಾದಷ್ಟು ಜನರಿಗೆ ಈ ಸ್ವಾರ್ಥೆಯನ್ನು ನೀವು ಹಂಚಿಕೊಳ್ಳಿ. ಪ್ರೈಸ್ ದ ಲಾರ್ಡ್.